ಗೀತಾಂಜಲಿಸ್ ಕೆಫೆ ಇವಾಗ ನಮಗೆ ತುಂಬ ಸ್ಪೆಷಲ್. ಗೀತಾಂಜಲಿ ನನ್ನ ವೈಫ್ ಹೆಸರು. ಸೊ ಗೀತಾಂಜಲಿ ಕೆಫೆ ಅಂತ ಬರೋಕ್ಕೆ ಮೇನ್ ಕಾರಣ ಒಂದು ಐಡಿಯಲ್ದು ಫ್ಯಾನ್, ಬಿಕಾಸ್ ಹಬ್ಬಾಸ್ ಒನ್ ಆಫ್ ದ ಬೆಸ್ಟ್ ಐಕಾನಿಕ್ ಪ್ಲೇಸ್. ಹಾಗಾಗಿ ಮ್ಯಾಂಗ್ಳೂರ್ ಹೋದ್ರೆ ಅದನ್ನು ಮಿಸ್ ಮಾಡೋಕ್ಕೆ ಚಾನ್ಸೇ ಇದ್ದಿಲ್ಲ. ಮೇನ್ ರೀಸನ್ ಹೇಗೆ ಗೀತಾಂಜಲಿಸ್ ಕೆಫೆ ಶುರುವಾಯಿತು ಅಂತಂದರೆ, ನಂದು ಇಬ್ಬರು ಫೇವ್ರೆಟ್ ಕಸನ್ಸ್ ಇದ್ದಾರೆ. ಅದರಲ್ಲೂ ಹಲೋ ನಮಸ್ತೆ. ಇವತ್ತಿನ ವ್ಲಾಗಲ್ಲಿ ನಾವು ಒಂದು ಸ್ಪೆಷಲ್ ಕೆಫೆಯಲ್ಲಿದ್ದೇವೆ. ಈ ಕೆಫೆಯ ಸ್ಪೆಷಾಲಿಟಿ ಏನಂದ್ರೆ, ಇಲ್ಲಿ ಐಸ್ ಕ್ರೀಮ್ಸ್, ಸ್ನ್ಯಾಕ್ಸ್, ಜ್ಯೂಸ್, ಹಾಗೆಯೇ ಟೀ, ಬ್ರೇಕ್ಫಾಸ್ಟ್ ಎಲ್ಲನೂ ಸಿಗುತ್ತೆ. ಇದರಲ್ಲಿ ಏನಿದೆ ಸ್ಪೆಷಾಲಿಟಿ, ಎಲ್ಲ ಕಡೆನೂ ಸಿಗುತ್ತೆ ಅನ್ಕೊತಾ ಇದ್ರೆ ಅದೇ ತಪ್ಪಾಗುತ್ತೆ. ಇಲ್ಲಿ ಸಿಗುವ ಫುಡ್ ಎಲ್ಲಾನು ತುಂಬಾ ಚೆನ್ನಾಗಿದೆ. ಅದರಲ್ಲೂ ಐಸ್ ಕ್ರೀಮ್ನ ಇಲ್ಲಿ ಮಿಸ್ ಮಾಡದೆ ತಿನ್ನಲೇಬೇಕು, ಅಷ್ಟು ಚೆನ್ನಾಗಿದೆ. ಹೇಗೆ ಮ್ಯಾಂಗ್ಳೂರ್ಗೆ ಬಂದವರು ಯಾರನ್ನು ಮಿಸ್ ಮಾಡದೆ ಹೋಗೋ ಜಾಗ ಅಂದ್ರೆ ಪಬ್ಬಾಸ್ ಐಡಿಯಲ್. ಇಲ್ಲಿ ಸಿಗುವ ಐಸ್ ಕ್ರೀಮ್ ಎಲ್ಲೂ ಇಷ್ಟು ಚೆನ್ನಾಗಿ ಸಿಗೋಕೆ ಚಾನ್ಸೇ ಇಲ್ಲ. ಅದಕ್ಕೇನೆ ಮ್ಯಾಂಗ್ಳೂರ್ಗೆ ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅನ್ನೋದು. ನನ್ನ ನೇಟಿವ್ ಮ್ಯಾಂಗ್ಳೂರ್. ನನಗೆ ಬೇರೆ ಯಾವ ಜಾಗಕ್ಕೂ ಹೋದಾಗ ಅದೆಷ್ಟೇ ಹಣ ಕೊಟ್ಟು ಐಸ್ ಕ್ರೀಮ್ ತಿಂದ್ರೂ ನಮ್ಮ ಮ್ಯಾಂಗ್ಳೂರ್ನ ಫೇಮಸ್ ಐಸ್ ಕ್ರೀಮ್ ಗಡ್ಬಡ್, ಪರ್ಫೆಕ್ಟ್ ಆ ಸಿಮಿಲಾರಿಟಿ ಎಲ್ಲೂ ಬಂದಿಲ್ಲ. ಐಡಿಯಲ್ ಸಿಂಬಲ್ ನೋಡ್ಬಿಟ್ಟು ಫಸ್ಟ್ ಟೈಮ್ ಗೀತಾಂಜಲಿ ಕೆಫೆಗೆ ಹೋದಾಗ ಇಲ್ಲಿ ಸಿಗೋ ಗಡ್ಬಡ್ನ ಟೇಸ್ಟ್ ಮಾಡಿ ನಾನಂತೂ ಎಕ್ಸ್ಪೆಕ್ಟೇಷನ್ ಮಾಡಿರೋದಕ್ಕಿಂತ ಸೂಪರ್ ಆಗಿತ್ತು. ಮ್ಯಾಂಗ್ಳೂರಲ್ಲಿ ಸಿಗೋ ಗಡ್ಬಡ್ನ ಸಿಮಿಲಾರಿಟಿ ನನಗೆ ಫೀಲ್ ಆಯಿತು. ಬ್ಯಾಂಗ್ಳೂರಲ್ಲಿ ನಾನು ಇಷ್ಟಪಟ್ಟು ತಿನ್ನೋ ಐಸ್ ಕ್ರೀಮ್ ಅಂದರೆ ಅದು ಗೀತಾಂಜಲಿಯಲ್ಲಿ ಮಾತ್ರ. ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಮೆನ್ಷನ್ ಆಗಿದೆ. ನೀವು ಗೀತಾಂಜಲಿ ಕೆಫೆಗೆ ವಿಸಿಟ್ ಮಾಡಿ ಐಸ್ ಕ್ರೀಮ್ನ ಟೇಸ್ಟ್ ಮಾಡಿ. 100% ಶೂರ್ ಆಗಿ ಹೇಳ್ತೀನಿ, ನಿಮ್ಗೂ ಪಕ್ಕಾ ಇಷ್ಟ ಆಗೇ ಆಗುತ್ತೆ. ನಮಸ್ತೆ ಎಲ್ರಿಗೂ. ನಾನು ದೀಪಕ್ ಅಂತ. ಸೊ ತಂದೆ ಮಡಿಕೇರಿ ಅವರು, ಅಮ್ಮ ಉಡುಪಿ ಅವರು. ಸೊ ಬೇಸಿಕಲಿ ಒಂದು ಹಿಲ್ ಸ್ಟೇಷನ್, ಒಂದು ಸೀ ಸೈಡ್, ಎರಡು ಬೆಸ್ಟ್ ಪ್ಲೇಸಸ್. ಬಟ್ ಫುಡ್ ಸ್ಟ್ಯಾಂಡರ್ಡಿಂದ ನಾನು ಬ್ಯಾಂಗ್ಳೂರಲ್ಲೇ ಮಾಡ್ತಾ ಇರೋದು. ಸೊ ಹಾಗಾಗಿ ಬ್ಯಾಂಗ್ಳೂರಿನಂತನೂ ಹೇಳ್ಬಹುದು. ಸೊ ಕೆಫೆ ಗೀತಾಂಜಲಿಸ್ ಕೆಫೆ ಇವಾಗ ನಮಗೆ ತುಂಬ ಸ್ಪೆಷಲ್. ನಮಗೆ ಅಂತಂದರೆ 3 ಜನ ಪಾರ್ಟ್ನರ್ಸ್, ನಾನು ಮತ್ತು ನನ್ನ ಇಬ್ಬರು ತಮ್ಮಂದರು, ಶರಣು ಮತ್ತು ಹೇಮಂತ್ ಅಂತ, ಸವಿ ಮತ್ತು ಸುಜು ಅವ್ರ ಹೆಸರು. ಆಮೇಲೆ ನಾನು ದೀಪಕ್. ಗೀತಾಂಜಲಿ ನನ್ನ ವೈಫ್ ಹೆಸರು. ಸೊ ಗೀತಾಂಜಲಿ ಕೆಫೆ ಅಂತ ಬರೋಕ್ಕೆ ಮೇನ್ ಕಾರಣ ಒಂದು ಐಡಿಯಲ್ದು ಫ್ಯಾನ್, ಬಿಕಾಸ್ ಐಡಿಯಲ್ ಐಸ್ ಕ್ರೀಮ್ಸ್ ನಮಗೆ ಸಿಗ್ತಾ ಇದ್ದಿದೆ ಮ್ಯಾಂಗ್ಳೂರಲ್ಲಿ, ಉಡುಪಿಲಿ. ಸೊ ಅದರದ್ದು ಯಾವಾಗಲೂ ಫ್ಯಾನ್ಸ್ ಆಗಿದ್ವಿ ನಾವು. ಊರಿಗೆ ಹೋಗಿನೇ ತಿನ್ನಬೇಕಾಗಿತ್ತು ಮುಂಚೆ. ಸೊ ಹಾಗಾಗಿ ನನ್ನ ಪರ್ಸ್ನಲ್ ಫೇವ್ರೇಟ್ ಚಿಕ್ಕು ಆಲ್ಮಂಡ್, ನಾನು ಅದಕ್ಕೋಸ್ಕರನೇ ಊರಿಗೆ ಹೋಗಿ ತಿನ್ನೋದು ಟೈಮು ಇತ್ತು. ಆಮೇಲೆ ಪಬ್ಬಾಸ್ ಒನ್ ಆಫ್ ದ ಬೆಸ್ಟ್ ಐಕಾನಿಕ್ ಪ್ಲೇಸ್. ಹಾಗಾಗಿ ಮ್ಯಾಂಗ್ಳೂರ್ ಹೋದ್ರೆ ಅದನ್ನು ಮಿಸ್ ಮಾಡೋಕ್ಕೆ ಚಾನ್ಸೇ ಇದ್ದಿಲ್ಲ. ಸೊ ಸಿನಾರಿಯೋ ಹೀಗಿತ್ತು. ಆಮೇಲೆ ಒಂದು 2 ಇಯರ್ಸ್ಗಿಂತ ಮುಂಚೆ ನಂದು ಮದುವೆ ಆಯಿತು. ಸೊ ನನ್ನ ಲೈಫಲ್ಲಿ ಗೀತಾಂಜಲಿ ಅಂತ ಬಂದಳು. ಗೀತಾಂಜಲಿ ಬಂದಮೇಲೆ ಅವಳು ಸಿವಿಲ್ ಇಂಜಿನಿಯರ್, ಬಟ್ ಅವಳಿಗೆ ಸ್ವಲ್ಪ ಕುಕ್ಕಿಂಗ್, ಬೇಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಗೀತಾಂಜಲಿಸ್ ಕೆಫೆ ಇದರಲ್ಲಿ ಒನ್ ಆಫ್ ದ ಮೇನ್ ಐಟಮ್ ಏನು ಅಂತಂದರೆ ನಾವು ಐಸ್ ಕ್ರೀಮ್ಸ್ ಮಾಡ್ತೀವಿ. ಓಕೆ, ಸೊ ನಾವಿಲ್ಲಿ ಗೀತಾಂಜಲಿಸ್ ಕೆಫೆಯಲ್ಲಿ ಸ್ಪೆಷಲ್ ಆಗಿ ಐಡಿಯಲ್ ಅವರು ಏನು ಐಸ್ ಕ್ರೀಮ್ಸ್ ಮಾಡ್ತಿದ್ದಾರೆ, ಸ್ಪೆಷಲ್ ಐಸ್ ಕ್ರೀಮ್ಸ್, ಗಡ್ಬೆಡ್, ತಿರಾಮಿಸು, ಪ್ಯಾರಫೇಟು, ಮತ್ತು ಇನ್ನು ತುಂಬ ವೆರೈಟಿದು ನಾವೆಲ್ಲಿ ಮಾಡ್ತೀವಿ ವಿತ್ ಐಡಿಯಲ್ ಬ್ರ್ಯಾಂಡ್. ಅಂದರೆ ಐಡಿಯಲ್ ಅವ್ರದ್ದು ನಮಗೆ ಐಸ್ ಕ್ರೀಮ್ ಬ್ಯಾಂಗ್ಳೂರಲ್ಲಿ ಸಿಕ್ಕಿದ್ದು ತುಂಬ ಖುಷಿ ಆಯಿತು.
ಅವ್ರದ್ದು ತಗೊಂಡು ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ವೈಫದು ಕ್ವೆಶನ್ ಆಗಿತ್ತು, ನಮ್ಗೆ ಯಾಕೆ ಅದನ್ನು ಮಾಡೋಕ್ಕಾಗಲ್ಲ ಅಂತ. ಸೊ ಐಸ್ ಕ್ರೀಮ್ಸ್ ವಾಸ್ ಪ್ಯೂರ್ಲಿ ನನ್ನ ವೈಫದ ಐಡಿಯಾ, ಅವಳ ಎಕ್ಸಿಕ್ಯೂಷನ್, ಅವಳು ನೋಡಿ ಕೇಳಿ. ಸೊ ಇವಾಗ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಆಮೇಲೆ ಜನಕ್ಕೆ ತುಂಬ ಇಷ್ಟ ಆಗಿದೆ. ನಮ್ಮದು ಗೂಗಲ್ ಪೇಜ್ ರಿವ್ಯೂ ನೋಡ್ಬೋದು, ನಮ್ಗೆ ಒಳ್ಳೆ ರಿವ್ಯೂ ಸಿಕ್ಕಿದೆ. ತುಂಬ ಜನ ಇಟ್ ಇಸ್ ವೆರಿ ಕ್ಲೋಸ್ ಟು ಪಬ್ಬಾಸ್ ಅಂತಲೂ ಹೇಳಿದ್ದಾರೆ. ಸೊ ಅದನ್ನು ಕೇಳಿ ತುಂಬ ಖುಷಿ ಆಯಿತು. ಆಮೇಲೆ ಇನ್ನೊಂದು ಒನ್ ಆಫ್ ದ ಮೇನ್ ರೀಸನ್ ಇಸ್ ನಾನು ವರ್ಕ್ ಮಾಡ್ತಿದ್ದೆ, ಆಮೇಲೆ ಒಂದು ಕೆಫೆ ಶುರು ಮಾಡೋಣ ಅಂತ ಎಲ್ಲೋ ಒಂದು ಥಾಟ್ಸ್ ಇತ್ತು. ಆ್ಯಂಡ್ ಒನ್ ಆಫ್ ದ ಮೇನ್ ರೀಸನ್ ಹೇಗೆ ಗೀತಾಂಜಲಿಸ್ ಕೆಫೆ ಶುರುವಾಯಿತು ಅಂತಂದರೆ, ನಂದು ಇಬ್ಬರು ಫೇವ್ರೆಟ್ ಕಸನ್ಸ್ ಇದ್ದಾರೆ. ಅದರಲ್ಲೊಬ್ಬ ನಾನು ಹೇಳ್ದಂಗೆ ಶರಣು ಮತ್ತು ಸವಿ, ಅವ್ರಿಗೆ ಫೋನ್ ಮಾಡಿದೆ, ನಂದು ಒಂದು ಪ್ಲಾನ್ ಇದೆ, ನೀವು ಸಾಥ್ ಕೊಡ್ತೀರಾ ಕೇಳಿದೆ. ಅವರು ಫಸ್ಟ್ ಶಾರ್ಟಲ್ಲೇ ಜೈ ಅಂತ ಹೇಳಿದ್ರು. ಸೊ ಹಾಗಾಗಿ ಅವರು ಅಲ್ಲಿದ್ದ ಕೆಲಸ ಬಿಟ್ಟು ನನ್ನ ನಂಬ್ಕೊಂಡು ಬ್ಯಾಂಗ್ಳೂರು ಬಂದು ನಾವು ಎಕ್ಸಿಕ್ಯೂಷನ್ ಶುರು ಮಾಡಿದ್ವಿ, ಗೀತಾಂಜಲಿಸ್ ಕೆಫೆ ಅಂತ ಎಕ್ಸಿಕ್ಯೂಷನ್ ಮಾಡಿ. ಆಮೇಲೆ ಇನ್ನೊಬ್ರಿಗೆ ನಾನು ಡೆಫಿನೆಟ್ಲಿ ಥ್ಯಾಂಕ್ಸ್ ಹೇಳಲೇಬೇಕು. ನಮ್ಮದು ಗಣೇಶಣ್ಣ ಅಂತ ಇದ್ದಾರೆ, ನಮ್ಮದು ಆಫೀಸ್ದು ಕ್ಯಾಂಟೀನ್ ಅವ್ರದ್ದು ಓನರು ಗಣೇಶಣ್ಣ. ಅವರು ನಮಗೆ ಅವ್ರ ಸಪೋರ್ಟಿಂದ ನಾವು ಇಲ್ಲಿ ತನಕ ಬಂದಿದ್ದೇವೆ. ಬಿಕಾಸ್ ಅವ್ರು ನಮ್ಮ ಹುಡುಗರನ್ನ ನೀವು ಕಳಿಸಿ, ನಾನು ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿ ಅವ್ರು ಟ್ರೈನಿಂಗ್ ಕೊಟ್ಟರು. ಸೊ ಇವಾಗ ಏನೆಲ್ಲ ನಮಗೆ ಫೀಡ್ಬ್ಯಾಕ್ ಸಿಕ್ಕಿದೆ, ಟೇಸ್ಟ್ ಎಲ್ಲ ಬಂದಿದೆ, ಅದೆಲ್ಲ ಆ ಕ್ರೆಡಿಟ್ ಗಣೇಶಣ್ಣಂಗೆ ಹೋಗಬೇಕು. ಸೊ ಹಾಗಾಗಿ ಹೀಗೆ ಸ್ಟಾರ್ಟ್ ಆಯಿತು ನಮ್ಮದು ಜರ್ನಿ. ಇವಾಗ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಯಾಕಂತಂದರೆ ಜನ ಬಂದವರು ವಾಪಸ್ ಬರ್ತಾ ಇದ್ದಾರೆ. ಆಮೇಲೆ ನಮ್ಮದು ಫೀಡ್ಬ್ಯಾಕ್ಸ್ ನೀವು ನೋಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಜನದ ಸಪೋರ್ಟ್ ಹೀಗೆ ಇರಲಿ. ನಾವು ಇನ್ನೊಂದು ನಮ್ಮದು ಏನು ಪಾಲಿಸಿ ಅಂತಂದರೆ, ನಾವು ಹೋಟೆಲ್ಗೆ ಹೋಗಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ನಾವು ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ಹೈಜೀನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ನಮ್ಮದು ಮೇನ್ ರೀಸನ್ ಇಲ್ಲಿ ಹೇಗೆ ನಾವೇನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಂತ ಸೇಮ್ ಥಿಂಗ್, ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನು ನಾವು ಕಸ್ಟಮರ್ಸಿಗೆ ಕೊಡಬೇಕು ಅಂತ. ಐ ಥಿಂಕ್ ಅದು ವರ್ಕ್ ಆಗ್ತಾ ಇದೆ, ಈಗ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಬನ್ನಿ, ಟ್ರೈ ಮಾಡಿ. ನಮ್ಮದು ವೆರೈಟಿ ಆಫ್ ಐಟಮ್ಸ್ ಇದೆ. ಅದರಲ್ಲಿ ಬೆಸ್ಟ್ ಪಾರ್ಟ್ ಇಸ್ ಐಡಿಯಲ್, ನಿಮಗೆ ಆಲ್ಮೋಸ್ಟ್ ಪಬ್ಬಾಸ್ ಫೀಲಿಂಗೇ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಥರ ಫೀಡ್ಬ್ಯಾಕ್ ಬಂದಿದೆ. ಬಂದು ಟ್ರೈ ಮಾಡಿ, ನಮಗೆ ಫೀಡ್ಬ್ಯಾಕ್ ಕೊಡಿ, ಫೀಡ್ಬ್ಯಾಕ್ ಮೂಲಕ ತಿಳಿಸಿ. ಆಮೇಲೆ ವಿ ಆರ್ ಓಪನ್ ಟು, ನಾವು ಫೀಡ್ಬ್ಯಾಕ್ ತೊಗೊಳಕ್ಕೂ ಓಪನ್ ಇದ್ದೀವಿ. ಇಫ್ ಇನ್ ಕೇಸ್ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಂದ್ರೂ ನಾವು ಮಾಡ್ತೀವಿ. ದಯವಿಟ್ಟು ಫೀಲ್ ಫ್ರೀ ಟು ಗಿವ್ ಫೀಡ್ಬ್ಯಾಕ್ಸ್. ಬನ್ನಿ, ಟ್ರೈ ಮಾಡಿ. ಆ್ಯಂಡ್ ಗೀತಾಂಜಲಿಸ್ ಕೆಫೆ will always deliver the best quality food. Thank you so much. Geetanjali's Cafe.